ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಕೂಡ ಹಾಗೆ ಫುಲ್ ಎಂಟರ್ಟೈನ್ಮೆಂಟ್ ಉಂಟು. ಬೆಳಿಗ್ಗಿನಿಂದ ರಾತ್ರಿವರೆಗೆ ಸಹ ನನ್ನ ಆ್ಯಕ್ಟಿವಿಟೀಸ್ ನಾನು ತೋರಲಿಕ್ಕೆ ಫುಲ್ ಪ್ರಯತ್ನ ಪಡ್ತೇನೆ. ಬಟ್ ತುಂಬ ಹೆಕ್ಟಿಕ್ ಆಗ್ತದೆ. ಅಂದರೆ ಎಲ್ಲ ಸಹ ಎಂಡ್ ಟು ಎಂಡ್ ವರ್ಕ್ ನಾನೇ ಮಾಡೋದಲ್ವಾ, ಸೊ ತುಂಬ ಇದಾಗ್ತದೆ. ಹಾಗೆ ನಿನ್ನೆ ನಂದು ವ್ಲಾಗಿಂಗ್ ಎಲ್ಲ ಮಾಡಿ ಎಡಿಟಿಂಗ್ ಎಲ್ಲ ಮಾಡಿ ಎಲ್ಲ ಆಗುವಾಗ 1 ಆಗಿತ್ತು. ಸೊ ಇವತ್ತು ಬೆಳಿಗ್ಗೆ ನನಗೆ ಎಚ್ಚರವೇ ಆಗಲಿಲ್ಲ. ಈಗ 6 ಗಂಟೆಗೆ ಎಚ್ಚರ ಆದದ್ದು. ಇನ್ನು ನನ್ನ ವರ್ಕ್ ಎಲ್ಲ ಸ್ಟಾರ್ಟ್ ಆಗಬೇಕಷ್ಟೇ. ನಾರ್ಮಲ್ ಇದು ಎಲ್ಲ ಏನೆಲ್ಲ ಆ್ಯಕ್ಟಿವಿಟಿ ಮಾಡ್ತೇನೆ ಅದೆಲ್ಲ ಸಹ. ಸೊ ಬನ್ನಿ, ಲೆಟ್ ಅಸ್ ಸ್ಟಾರ್ಟ್. ಬಂಟಿ ನೋಡಿ, ಇವತ್ತು ಅವನ ಸ್ಟೈಲೇ ಬೇರೆ. ಫ್ರೆಂಡ್ಸ್ ನೋಡಿ, ಇವತ್ತು ನಾನು 1 ಲೀಟರ್ ಅಷ್ಟು ಗೋಮೂತ್ರ ಹಿಡ್ಕೊಂಡಿದ್ದೇನೆ, ಹಾಲು ಕರೆಯುವಾಗ ಬಂದದ್ದು. ಇದನ್ನು ನಾನು ಡೈಲ್ಯೂಟ್ ಮಾಡಿ ನನ್ನ ತರಕಾರಿ ಗಿಡಗಳಿಗೆ ಹಾಕ್ತೇನೆ. ಇವತ್ತು ವೃದ್ಧಿ ಮತ್ತು ವಾರಜನನ್ನು ಒಟ್ಟಿಗೆ ಬಿಟ್ಟದ. ಅವರಿಬ್ಬರು ಸಹ ಹೊರಗೆ ಮೇಯಲಿಕ್ಕೆ ಹೋಗ್ಲಿ ಅಂತ. ಆದರೆ ಹಠವೇ ಕಟ್ಟುದು ಅಂತ, ಹೊರಗೆ ಹೋಗುವುದಿಲ್ಲ ಅಂತ ಹೇಳಿ. ಅದಕ್ಕೆ ನನ್ನ ಹಸ್ಬೆಂಡ್ ಅವರನ್ನು ಓಡಿಸ್ತಾ ಇದ್ದಾರೆ ಹೊರಗೆ ಹೋಗಲಿಕ್ಕೆ. ಅದರ ಇಡೆಯಲ್ಲಿ ಬಂಟಿ ಗೇಟ್ ದೂಡಿಕೊಂಡು ಹೊರಗೆ ಬಂದಿದ್ದಾನೆ. ಇವತ್ತು ಇವರೊಟ್ಟಿಗೆ ನಮ್ಮ ಬಂಟಿ ಸಹ ಮೇಲಿಕ್ಕೆ ಹೋಗುದಾ ಅಂತ ನೋಡಿ ಅಂತ ಅವನ ಆಲೋಚನೆ. ಏನು ಇದು ತಲೆಬಿಸಿ ಇಲ್ಲ, ತಲೆಬಿಸಿ ನಮಗೆ ಇವ ಇಲ್ಲೆಲ್ಲಿಗೆ ಹೋಗ್ತಾನೆ ಅಂತ ಹೇಳಿ. ಹೇಗೆ ಈಗ ಮನೆಗೆ ಕರೆಸೋದು ಗೊತ್ತಿಲ್ಲ. ಅಲ್ಲೇ ತಿರುಗ್ತಾ ಇದ್ದಾನೆ, ಆದ್ರೆ ಸಹ ಬರುದಿಲ್ಲ ನೋಡಿ. ನನ್ನ ಹಸ್ಬೆಂಡ್ ಹೋದ್ರು ಕರ್ಕೊಂಡು ಬರ್ಲಿಕ್ಕೆ, ಯಾಕೆಂದ್ರೆ ಅವರಿಗೆ ಗೇಟ್ ತೆರೆದಿಟ್ಟು ಬಂದದ್ದು. ನೋಡಿ, ವಾರಿಜ ಸಹ ಓಡಿ ಬಂದು ಪುನಃ. ಎಂಥ ಅವಸ್ಥೆ ಅಂತ ಹೇಳಿದರೆ, ಹೊರಗಡೆ ಬೇರೆ ದನಗಳೆಲ್ಲ ಸಂಜೆವರೆಗೆ ಮೇಯ್ತಾ ಇರ್ತದೆ ಹೊರಗಡೆ. ಇವುಗಳು ಬಂದಾಯಿತು. ಅಲ್ಲಿ ನೋಡಿ ವಾರಿಜ ಬರುದು. ಫೈನಲಿ ಬಂದ ನೋಡಿ. ಹಸ್ಬೆಂಡ್ ಕೋಲ್ ಇಟ್ಕೊಂಡು ಹೋದ ಕಾರಣಕ್ಕೆ ಆಯಿತು. ಪೋಪನ ತಿರ್ಗ್ಯಾರ, ಊರು ತಿರ್ಗ್ಯಾರ ಪೋಪನ ಅವರಿಗೆ. ಇವತ್ತು ನೋಡಿ ನನ್ನ ಟೈಮ್ ಎಲ್ಲ ಹೀಗೆ ಸ್ಪಾಯ್ಲ್ ಆಯಿತು. ಬೆಳಿಗ್ಗೆ ಈಗ 8 ಆಗಿ ಸಹ ಆಯಿತು. ನಮ್ಮ ಬಂಟಿಗೆ ರಾಗಿ ಹುಡಿ ಮುಗ್ದಿದ್ದೇನೆ. ಅದಕ್ಕೆ ಇವರ ಹತ್ರ ಹೇಳಿದ್ದು ತರಲಿಕ್ಕೆ. ಪಕ್ಕದಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಂದ 1000 ಬೈಗಳು ಸಿಕ್ಕಿತ್ತು ನನಗೆ ಮಾತ್ರ. ಅಂದರೆ ನಿನ್ನೆ ಪುತ್ತೂರಿಂದ ಬರುವಾಗ ಎಂತ ತರಬೇಕು ಕೇಳಿದರು, ನನಗೆ ಮರ್ತೇ ಹೋಗಿತ್ತು. ನೋಡಿ, ರಬ್ಬರ್ ಟ್ಯಾಪಿಂಗ್ ಅಂದರೆ ಹೀಗೆ ಮರವನ್ನು ಕೊಯ್ದು ನೋಡಿ ಹೀಗೆ ಗೆರಟೆ ಇಟ್ಟು ಅದರಲ್ಲಿ ಹಾಲು ತುಂಬಿಸುವುದು. ಸೊ ಫ್ರೆಂಡ್ಸ್, 9 ಆಯಿತು. ನಂದು ಒಮ್ಮೆದ್ದು ಕೆಲಸ ಎಲ್ಲ ಆಯಿತು ಹೊರಗೆದ್ದು. ಇನ್ನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋದು, ಮನೆ ಕ್ಲೀನ್ ಮಾಡೋದು, ಇದೆಲ್ಲ ಪುಣ್ಯಕ್ಕೆ ಅದು ಕೆಲಸದವ ಬಂದಿದ್ದಾನೆ. ಫುಲ್ಲು ಮೂಡ್ ಆಫ್ ಆಯಿತು ಅಂತ ಬೆಳಿಗ್ಗೆ ಬಂಟಿ ಓಡಿದ್ದು ನೋಡಿ. ಎಂಥ ಒಂದು ಭಾಷೆ ಇಲ್ಲದ, ಅದೆಂತ ಗೊತ್ತುಂಟು, ಅಲ್ಲಿ ಬ್ರಿಡ್ಜ್ ಆಗ್ತಾ ಉಂಟಲ್ಲ, ಅಲ್ಲಿ ಕೆಲಸದವರೆಲ್ಲ ತಿಂದು ಉಳ್ದ ಅನ್ನ ಎಲ್ಲ ಅಲ್ಲಿ ರೋಡ್ ಸೈಡಲ್ಲಿ ಇರ್ತಾರೆ. ಆ ಸಾಂಬಾರು ಹಾಕಿದ ಅನ್ನ, ಅದೇನೇ ನಾಯಿಗಳಿಗೆ ಒಂಥರ ಸ್ಮೆಲ್ ಅಲ್ಲ, ನಾನ್ ವೆಜ್ ಇದು. ಅದಕ್ಕೆ ಓಡುದು ಹಾಗೆ ಸಹ ನಮ್ಮನ್ನು ತಪ್ಪಿಸಿ. ನಾನು ಒಟ್ಟಿಗೆ ಕರ್ಕೊಂಡು ಹೋದರೆ ಸಹ ಅವನ ಬೆಲ್ಟ್ ಗಟ್ಟಿ ಹಿಡ್ಕೊಳ್ತೇನೆ ತಿನ್ನದ ಹಾಗೆ. ಅದಕ್ಕೆ ಓಡಿದು ಹಾಗೆ ಸಹ. ಅವಸ್ಥೆ ಅಂತ ಹೇಳಿದರೆ ಇಡೀ ಮೂಡ್ ಆಫ್ ಆಯಿತು. ಬನ್ನಿ ನಾವೀಗ ದೋಸೆ ಮಾಡುವ. ದೋಸೆ ಅಂತ ಹೇಳಿದರೆ ನಿನ್ನೆದೇ ರಾಗಿ ದೋಸೆದು ಹಿಟ್ಟು ಉಳಿದಿದೆ, ಅದನ್ನೇ ಮಾಡೋದು. ಮತ್ತು ಒಂದು ಸಾಂಬಾರು ಈಗಲೇ ನಾನು ಮಾಡಿ ಬಿಡ್ತೇನೆ. ಬೀಟ್ರೂಟ್ ಉಂಟು, ತುಂಬ ದಿವಸ ಆಯಿತು ತಂದು. ಸೊ ಬೀಟ್ರೂಟ್ ಸಾಂಬಾರು ಸಹ ಮಾಡೋದು. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನೀಗ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ಕಂಪ್ಲೀಟಾಗಿ ಆಫ್ ಮಾಡಿದೆ ನೋಡಿ. ಆಫ್ ಮಾಡಿದೆ. ಆಫ್ ಮಾಡಿದ ಮೇಲೆ ನೋಡಿ, ಇದು ನನ್ನರಿ ಬೇರಿನ ತುಂಡು. ಇದನ್ನು ಇದಕ್ಕೆ ಹಾಕಿ ಇನ್ನೂ ಮುಚ್ಚಿಡುದು ನೋಡಿ. ಇದಕ್ಕೆ ಮುಚ್ಚಿಟ್ಟೆ. ಈ ಎಲ್ಲ ಲೇಡೀಸ್ ಕೂಡ, ಈವನ್ ಮಕ್ಕಳಿಗೂ ಆಗ್ತದೆ, ಜೆಂಟ್ಸಿಗೂ ಆಗ್ತದೆ, ಯಾರಿಗೂ ಆಗ್ತದೆ. ಬಟ್ ಎಸ್ಪೆಷಲಿ ಲೇಡೀಸ್ಗೆ ಕುಡಿಯಿರಿ. ತುಂಬ ನಾವು ಎನರ್ಜೆಟಿಕ್ ಆಗಿರ್ತೇವೆ, ತುಂಬ ಖುಷಿಯಿಂದ ಇರ್ತೇವೆ. ನಮ್ಮ ಹ್ಯಾಪಿ ಹಾರ್ಮೋನ್ ಅನ್ನೋದು ಇದು ಮಾಡ್ತದೆ ಅಂತ, ಎನ್ಹ್ಯಾನ್ಸ್ ಮಾಡೋದು ಅಂತ ಹೇಳೋದು, ಅದಕ್ಕೆ ಜಾಸ್ತಿ ಮಾಡ್ತದೆ ನಮ್ಮ ಬಾಡಿಯಲ್ಲಿ. ರಾತ್ರಿಯೇ ಬಿಸಿನೀರು ಮಾಡಿ ಇಡ್ತೇವೆ ಅಂತ ಇದ್ರೆ ರಾತ್ರಿ ಹಾಕಿಟ್ಟು ಬೆಳಿಗ್ಗೆ ತಣ್ಣಗಾಗಿರ್ತದೆ, ಕುಡಿಬೋದು. ನಾನು ಇದನ್ನು ಫ್ಲಾಸ್ಕಲ್ಲಿ ಹಾಕಿರ್ತೇನೆ, ಹದ ಬಿಸಿನೀರು. ನನಗೆ ಖುಷಿ ಆಗ್ತದೆ ಆಗಾಗ ಕುಡಿಲಿಕ್ಕೆ. ಹಾಗೆ ಎಲ್ಲ ಲೇಡೀಸ್ ಕೂಡ ಇದನ್ನೊಂದು ಫಾಲೋ ಮಾಡಿ ಆಯ್ತಾ. ಇದು ನನ್ನರಿ ಬೇರು ಅಂತ ಹೇಳ್ತಾರೆ. ನನ್ನ ಓಲ್ಡ್ ವಿಡಿಯೋದಲ್ಲಿ ಉಂಟು, ಯಾರಿಗಾದ್ರು ಬೇಕಿದ್ರೆ ನಾನು ಪುನಃ ತೋರಿಸ್ತೇನೆ ಅದನ್ನು. ನಮ್ಮ ಆಸುಪಾಸಲ್ಲಿ ಎಲ್ಲ ಕಡೆ ಸಹ ಇರ್ತದೆ ಆ ಗಿಡ. ಫ್ರೆಂಡ್ಸ್, ಇವತ್ತು ನಾವು ಈ
ತೆಂಗಿನ ಗೆರಟೆಯಿಂದ ಚಹಾ ಮಾಡೋದು ಹೇಗೆ ಅಂತ ನೋಡುವ. ನಾನೊಂದು ಟ್ರೈ ಮಾಡ್ತೇನೆ, ಮತ್ತೆ ಸರಿ ಆದರೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ, ಹೇಗೆ ಟೇಸ್ಟ್ ಎಂತ ಅಂತೆಲ್ಲ ಹೇಳ್ತೇನೆ. ಆಗುವಾಗ ಮಾಡುವಾಗ ಆಗುವಂತಹ ಅವಾಂತರಗಳೇನಿದೆ ಅದನ್ನು ನಾನು ತೋರಿಸ್ತೇನೆ, ನೀವು ನೋಡಿ ಜಾಗ್ರತೆಯಿಂದ ಮಾಡಿ ಆಯ್ತಾ. ಫ್ರೆಂಡ್ಸ್, ಇಲ್ಲಿ ನೋಡಿ ಘಮ ಘಮಿಸುವ ಬೀಟ್ರೂಟ್ ಸಾಂಬಾರು ರೆಡಿ. ಬೆನ್ನು ಬಿಡದ ಬೇತಾಳ ನಾನಿಪೋ ಐಕೆ ಬೆಚ್ಚಲ ಆತುಂಡು ಬುಡ್ತ್ನಾಲೆಜ್ಜದ. ನೋಡಿ ಫ್ರೆಂಡ್ಸ್, ಎಕ್ಸಾಕ್ಟ್ 10:30 ನಿನ್ನೆ ಹಾಗೆ ಒಂದು 5 ನಿಮಿಷ ಆಚೀಚೆ ಆಗಿದೆ. ಇವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಇದು ಮಸಾಲೆ ಆಗ ನಾವು ಜಜ್ಜಿಟ್ಟದು, ಇದನ್ನು ಹಾಕುವ. ಸಿಮ್ಮು ಮಾಡ್ತೇನೆ ಯಾವುದಕ್ಕೆ ಸಹ ಜಾಗ್ರತೆಗೆ. ಇನ್ನು ಚಹಾ ಹುಡಿ ಹಾಕುವಲ್ಲ. ಇದು ನನಗೆ ಫುಲ್ಲಲ್ಲಿ ಇಡ್ಲಿಕ್ಕೆ ಹೆದರಿಕೆ ಆಗ್ತದೆ ಆಯ್ತಾ, ಅಂದರೆ ಸ್ವಲ್ಪ ಜಾಸ್ತಿ ಆಯ್ತು ಹಾಲು ಹಾಕಿದ್ದು. ಎರಡೇ ಚಾದ ಅವಸ್ಥೆ, ಅದು ಫುಲ್ ಹೋಯ್ತು. ಆಫ್ ಮಾಡಿದ ಮೇಲೆ ಸಹ ಹೋಯ್ತು ಅದು ಫುಲ್. ಗ್ಯಾಸ್ ಆಫ್ ಆಗಿದೆ, ಆದರೆ ಸಹ ಕುದಿಯುವ ಬಿಂದು ಅಲ್ಲಿ ಉಂಟು ನೋಡಿ. ಇಲ್ಲಿ ನೋಡಿ, ಇದು ಕುದಿತಾ ಉಂಟೀಗ, ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು. ನಾವೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗಲೇ ತೆಗಿಬೇಕು ನೋಡಿ. ನಾನು ಅದರಿಂದ ಫುಲ್ ತೆಗ್ದಿದ್ದೇನೆ ಈಗ ಗ್ಯಾಸಿಂದ. ಇಲ್ಲಿ ಉಂಟು ನೋಡಿ. ಸೊ ತುಂಬ ಪ್ರಿಕಾಷನ್ ತಗೊಳ್ಬೇಕಾಗ್ತದೆ ನೋಡಿ, ಮೇಲೆ ಬಂದದ್ದು. ಸೊ ಗೆರಟೆಯಲ್ಲಿಯೇ 1 ನಿಮಿಷ ಎಲ್ಲ ಕುದೀತದೆ ನೋಡಿ. ನೋಡಿ ಕುದಿ ನೋಡಿ. ಸಕ್ಕರೆ ಹಾಕ್ತೇನೆ. ಇಲ್ಲಿ ದೊಡ್ಡ ಕಾಂಡವೇ ಆಗಿದೆ ಮಾತ್ರ ನನಗೆ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಗೆರಟೆ ಚಹಾ ಸವಿಯಲು ಸಿದ್ಧವಾಗಿದೆ. ಹಾಗೆ ನೋಡಿ, ಇದು ನನ್ನ ಗಂಡನಿಗೆ. ಸೊ ಇದರಲ್ಲಿ ಈಗ ಗೆರಟೆ ಚಹಾ ಗೆರಟೆಯಲ್ಲೇ ಕುಡಿಬೇಕಿತ್ತಲ್ಲ, ಸಣ್ಣ ಗೆರಟೆ ಮಾಡಿ ಇನ್ನೊಮ್ಮೆ ಮಾಡುವ. ಸೊ ಇದರ ಟೇಸ್ಟ್ ಹೇಗೆ ಉಂಟು ಅಂತ ಹೇಳ್ತಾರೆ ಆಯಿತಾ. ಭಾರಿ ಚಂದ ಆಗಿದೆ ಮಾತ್ರ, ಅದು ಖುಷಿ ಆಯ್ತು ನನಗೆ ನೋಡುವಾಗ. ಅದು ಗ್ಯಾಸ್ ಆಫ್ ಮಾಡಿ ಪಾತ್ರೆ ಹತ್ತಿರ ತಂದ್ರೆ ಸಹ ನೋಡಿ ಕುದಿತವೇ ಇತ್ತಲ್ಲ, ಭಾರಿ ಅದೊಂದು. ಒಂದು ಉಡ್ಡು ಪರಿಮಳ ಬರ್ತದೆ, ಮರ ಒಳ್ಳೆದಾಗ್ತದೆ. ಮಾಡಿ ಆಯ್ತಾ. ಮನೆಯಲ್ಲಿ ಪ್ರಿಕಾಷನ್ ಎಂತ ಹೇಳಿದರೆ, ಅದು ಕುದಿದು ಮೇಲೆ ಬರುವ ಹಂತ ಆಗುವಾಗ ಒಂದು ಪಾತ್ರೆ ಅಡಿಯಲ್ಲಿ ಇಟ್ಕೊಳ್ಳಿ ಆಯ್ತಾ, ಇಲ್ಲದೆ ಅದು ಚೆಲ್ತದೆ ಫುಲ್ಲು. ಅದೊಂದು ಜಾಗ್ರತೆ ಮಾಡಿ. 3 ಕಣ್ಣು ಇಲ್ಲದ ಗೆರಟೆ ತಗೊಳ್ಳಿ ಆಯ್ತಾ. ನೋಡಿ, ಗಂಟೆ 11:30 ಆಯಿತು. ಇವತ್ತು ನಿನ್ನೆ ಅಷ್ಟು ನನಗೆ ಟೆನ್ಷನ್ ಇಲ್ಲ, ಸ್ವಲ್ಪ ಫ್ರೀ ಆಗಿದ್ದೇನೆ ನಾನು. ಹಾಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಬಟ್ಟೆ ಎಲ್ಲ ಇನ್ನೂ ಸಹ ಮಡಿಸ್ಲಿಕ್ಕೆಲ್ಲ ಬಾಕಿ ಉಂಟು, ಅದೆಲ್ಲ ಮಾಡಿ. ಇನ್ನು ಮಧ್ಯಾಹ್ನಕ್ಕೆ ಒಂದು ಅನ್ನ ಇಟ್ಟರಾಯಿತು. ಸಾಂಬಾರು ಹೇಗೆ ಸಹ ಬೆಳಿಗ್ಗೆ ಮಾಡಿದ್ದೇನಲ್ಲ ಹಾಗೆ. ಮತ್ತು ಸಾರು ನಿನ್ನೆದು ಉಂಟು, ಅದನ್ನೊಂದು ಕುದಿಸ್ತೇನೆ. ಹಾಗೆ ಇವತ್ತು ತುಂಬ ಫ್ರೀ ಆಗಿದ್ದೇನೆ. ಈಗ ಇಷ್ಟೊತ್ತು ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೇನೆ ನಾನು. ಇದು ನೋಡಿ, ನಾನು ದೀಪಾವಳಿಗೆ ತೆಗೆದ ಟಾಪ್. ನಾನು ಮುಂದಿನ ತೋರಿಸ್ಬೇಕು ಅಂತ ಎಣಿಸೋದು, ನನಗೆ ನೆನಪೇ ಆಗೋದಿಲ್ಲ. ಹೇಗೆ ಉಂಟು, ಲೈಟ್ ಕಲರ್ ತಗೊಂಡದು.
ಪ್ಯಾಂಟ್ ನೋಡಿ, ವರ್ಕ್ ಎಲ್ಲ ಚಂದ ಉಂಟಲ್ಲ. ನನಗೆ ತೋಟಕ್ಕೆ ಈಗ ಮಧ್ಯಾಹ್ನದವರೆಗೆ ಹೋಗುವಂಥ ಕೆಲಸ ಇಲ್ಲ. ಹಾಗೆ ನಾನು ಈ ಫ್ರಿಜ್ಜನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡುವಂತ ಇದ್ದೇನೆ. ತುಂಬ ದಿವಸ ಆಯಿತು ಫ್ರಿಜ್ ಸೆಟ್ ಮಾಡೋದೆಲ್ಲ, ಪ್ಯಾಕೆಟ್ ಅದು ಇದು ಎಲ್ಲ ಸಹ ಹಾಗೆ ಉಂಟು. ಅದನ್ನೆಲ್ಲ ಕ್ಲೀನ್ ಮಾಡ್ತೇನೆ. ಬಟ್ ನಾನು ನಿಮಗೆಲ್ಲ ಸಜೆಷನ್ ಕೊಡುವಷ್ಟು ಏನು ನನಗೆ ಗೊತ್ತಿಲ್ಲ. ಕೆಲವರೆಲ್ಲ ದೊಡ್ಡ ಫ್ರಿಜ್ ಆರ್ಗನೈಸೇಷನ್ ಹಾಗೆಲ್ಲ ಆಗ್ತಾರಲ್ಲ, ಹಾಗೆಲ್ಲ ಎಂತ ಇಲ್ಲ. ನಾನು ಕರೆಂಟ್ ಇಲ್ಲದಿದ್ರೆ ಉಂಟಲ್ಲ, ಇದರೊಳಗೆ ಎಲ್ಲ ಸಹ ಹೋಗ್ತದೆ, ಇರುವೆ ಎಲ್ಲ ಸಹ ಹೋಗ್ತದೆ ಕಂಟಿನ್ಯೂಸ್ ಕರೆಂಟ್ ಇಲ್ಲದ್ರೆ. ಅದು ಒಂದು ಕಷ್ಟ ಆಗೋದು. ಹೇಗೆ ಸಹ ಬಿಸಿಲು ಸಹ ಉಂಟು, ಚಂದ ಮಾಡಿಕೊಂಡಾಗ ಬಿಸಿಲಲ್ಲಿ ಒಣಗಿಸಿದ್ರೆ ರಪ್ಪ ಕ್ಲೀನ್ ಆಗ್ತದೆ. ಹಾಗೆ ಪಕ್ಕ ಮಾಡ್ತೇನೆ, ಮತ್ತೆ ಊಟ ಮಾಡೋದು, ಸ್ನಾನ. ಸೊ ಫೈನಲಿ ನನ್ನ ಫ್ರಿಜ್ ನೋಡಿ ಇಷ್ಟು ಕ್ಲೀನ್ ಆಯಿತು. ಇದು ನನ್ನ ಮನೆಯ ಡೈನಿಂಗ್ ಟೇಬಲ್ ನೋಡಿ ಹೇಗೆಲ್ಲ ಆಗಿದೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ಈಗಷ್ಟೇ ಸ್ನಾನ ಎಲ್ಲ ಮುಗಿಸಿಕೊಂಡು ಬಂದೆ. ಇವತ್ತು ಮನೆ ಒಳಗಿದ್ದದಲ್ಲ ಫುಲ್ಲು ಕ್ಲೀನಿಂಗ್ ಅಂತ, ಒಂದು ಮಾಡುವಾಗ ಒಂದು ಕಾಣೋದು ಹೀಗೆ ಅದೇ ಆಯ್ತು. ಅದೆಲ್ಲ ಆಗಿ ಆಗುವಾಗ ತುಂಬ ಹಾಫ್ ಓಪನ್ ಆದ ಪ್ಯಾಕೆಟ್ ಎಲ್ಲ ಇರ್ತದಲ್ಲ, ಈಗ ಗರಂ ಮಸಾಲೆ ಇರ್ಬೋದು, ಅದೆಲ್ಲ ತುಂಬ ಸಮಯ ನಾವು ಯೂಸ್ ಮಾಡೋದಿದ್ರೆ ಹೊರಗೆ ಇದ್ರೆ ಹಾಳಾಗ್ತದೆ. ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಟರೆ ಚೆಲ್ತದೆ. ಹಾಗೆ ನಾನು ಈ ಡಬ್ಬದಲ್ಲಿ ಪ್ಯಾಕೆಟನ್ನೇ ಹಾಗೆ ಇಟ್ಟಿದ್ದೇನೆ. ಬೇರೆ ನೋಡಿ, ಇಲ್ಲಿ ಸುಂದರ ರಮಣೀಯವಾದಂತಹ ಜಾಗದಲ್ಲಿ ನಮ್ಮ ವಾಕಿಂಗ್ ಆಗ್ತಾ ಉಂಟು, ನಂದು ಮತ್ತು ಬಂಟಿದು. ವಾಕಿಂಗ್ ಮಾಡುವಾಗ ತೋರಿಸುವಂತಹ ಸೀನರೀಸ್ ಎಲ್ಲ ನೋಡಿ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ರಾಮ, ಆ ಪಿಲಿ ವರ್ಷ 3 ಜನ ಇಲ್ಲಡೆ ಬರ್ತಾರತಾ ಆಗ್ಲೇನಾ ನಂಬರ್ ತಿಕ್ಕುವ ಕೇಂದ್ರದ್ದು ಇತ್ತೇವೆ ಒಂಜಿ ಜನ ಏನಟ. ಹಾಂ, ಕೇಂದ್ರದ್ದು ಕೊರುವನಾ ನಂಬರ್ ಬಾರಿ ಸೋಕಾತಂಡಿಗೆ ಅವು ಕೊರಪುಣೆ. ಹಾಂ, ಮುಂಡಾಸುಗಿತ್ತೆ ಕೊರಪುಣು. ಫ್ರೆಂಡ್ಸ್, ಇಲ್ಲಿ ನಾವೊಂದು ತರಕಾರಿ ಗಿಡಕ್ಕೆ ಗ್ರೋತ್ ಬೂಸ್ಟರ್ ಮಾಡ್ತಾ ಇದ್ದೇವೆ ನೋಡಿ. ಇದೊಂದು ಆರ್ಗ್ಯಾನಿಕ್ ಪೌಡರ್ ಅಂತೆ, ಎಂತ ಗೊತ್ತಿಲ್ಲ, ಯಾರೋ ಸಪ್ಲೈ ಮಾಡಿದ್ದು, ಭೂಮಿಸುಧ ಅಂತ ಹೆಸರು. ಮತ್ತು ಇದು ನಾನು ಮಾಡಿದ ಪಾಕ ರಸಾಯನ. ಇದರಲ್ಲಿ ಸೆಗಣಿ ನೀರು, ಗೋಮೂತ್ರ ಮತ್ತು ಮಜ್ಜಿಗೆ ಉಂಟು. ನಮ್ಮಲ್ಲಿ ಮಜ್ಜಿಗೆ ಸ್ವಲ್ಪ ಉಳಿದಿತ್ತು, ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ತೇನೆ. ಈಗ ನೋಡಿ ನಮ್ಮ ಗಿಡಗಳೆಲ್ಲ ಹೀಗೆ ಉಂಟು ನೋಡಿ, ಒಂದೊಂದು ಎಲೆ ಎಲ್ಲ ಇರೋದು. ಇದೆಲ್ಲ ಹೇಗೆ ಬೆಳೀತದೆ ನೋಡಿ, ಇದಕ್ಕೆ ಒಂದು ಎಲೆ ನೋಡಿ. ಇದೆಲ್ಲ ಏನು ಗ್ರೋತ್ ಇಲ್ಲ, ಎಲ್ಲ ಗ್ರೋತ್ ಕುಂಠಿತವಾಗಿದೆ, ಮಣ್ಣು ಸರಿ ಇಲ್ಲದೆ. ಇನ್ನಿದ್ದನ್ನು ಹೀಗೆ ಒಂದು ಮರದ ಕೋಲು ತಗೊಂಡು ಹೀಗೆ ಸರಿ ಗೊಟಾಯಿಸಬೇಕು. ಲೆಟಸ್ ಟ್ರೈ, ಇದು ಸಕ್ಸಸ್ ಆದರೆ ನೀವು ಸಹ ಮಾಡಿ. ಮೊಸರಿಗೆ ಹೆಪ್ಪ ಹಾಕಿ ಇಟ್ಟಿದ್ದೇನೆ, ಮತ್ತು ಇಲ್ಲಿ ಕೆನೆ ಎಲ್ಲ ಹಾಕಿ ಅದಕ್ಕೆ ಸಹ ಹೆಪ್ಪ ಹಾಕಿ ಆಯಿತು. ಇನ್ನು ಈ ಹಾಲು ಫ್ರಿಜ್ಜಲ್ಲಿ. ನಾಳೆ ಒಂದು ಸ್ಪೆಷಲ್ ರೆಸಿಪಿ ಮಾಡುವ ಅಂತ ಇದ್ದೇನೆ ನೋಡಿ. ಇದು ಫುಟ್ ಮಸಾಜ್ ಮಾಡ್ತಾ ಇದ್ದೇನೆ, ಬಿಸಿನೀರು ಹಾಕಿ ಒಂದು 20 ನಿಮಿಷ ಕಾಲನ್ನು ಇಟ್ಟರೆ ಇದರಲ್ಲಿ ಬಕೆಟಲ್ಲಿ ಸ್ವಲ್ಪ ಕಾಲು ನೋವಿನಿಂದೆಲ್ಲ ನಮಗೆ ರಿಲೀಫ್ ಸಿಗ್ತದೆ.